ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಆತ್ಮೀಯ ಸಹೋದರ ಸಹೋದರಿಯರೇ, ಆಗಮನ ಕಾಲದ 3ನೆಯ ಭಾನುವಾರದ ಸುವಾರ್ತೆಯ ಧ್ಯಾನಕ್ಕೆ ನಿಮಗೆ ಸ್ವಾಗತ, ಸುಸ್ವಾಗತ. ಡಿಸೆಂಬರ್ 11ನೆಯ ತಾರೀಕು ಆಗಮನ ಕಾಲದ 3ನೆಯ ಭಾನುವಾರ. ನಾವು ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವನು, ಸ್ತುತಿಗೆ ಪಾತ್ರನಾದ ಪ್ರಭು ಯೇಸುವೆ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತುತಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸುತ್ತೇನೆ. ಇವತ್ತು ನಾನು ಸಾರುವ ಸುವಾರ್ತೆ ಅರ್ಥೈಸುವಂತೆ ಪವಿತ್ರಾತ್ಮರ ಶಕ್ತಿಯನ್ನು ನನ್ನ ಮೇಲೆ ಮತ್ತು ಜನರ ಮೇಲೆ ಕಳುಹಿಸಿರಿ. ಪವಿತ್ರಾತ್ಮರ ಜ್ಞಾನವನ್ನು ಕರುಣಿಸಿರಿ. ಯೇಸುವೆ, ನಮ್ಮಲ್ಲಿರುವ ಕೊರತೆಗಳನ್ನು ನೀಗಿಸಿ ಈ ಸುವಾರ್ತೆ ಆಲಿಸುವಾಗ ಸೌಖ್ಯದ ವರವನ್ನು ಅನುಗ್ರಹಿಸಿ. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಆಮೇನ್. ಆತ್ಮೀಯರೇ, ತೆಗೆದುಕೊಳ್ಳಿ. ನಿಮ್ಮಲ್ಲಿ ಬೈಬಲ್ ಇದ್ರೆ ಮೊದಲನೇ ವಾಚನ ಪ್ರವಾದಿ ಯೆಶಾಯನ ಗ್ರಂಥದಿಂದ ವಾಚನ, ಅಧ್ಯಾಯ 35 ವಾಕ್ಯಗಳು 1ರಿಂದ 6, ವಾಕ್ಯ 10. Isaiah chapter 35 verses 1 to 6 and 10. ಆನಂದಿಸಲಿ ಅರಣ್ಯವೂ ಮರುಭೂಮಿಯೂ, ಹೂಗಳಂತೆ ಅರಳಿ ಹರ್ಷಿಸಲಿ ಒಣನೆಲವು. ಉಲ್ಲಾಸಿಸಲಿ ಅದು ಹುಲುಸಾಗಿ ಹೂ ಬಿಟ್ಟು, ಹೌದು ಸಂತಸ ಸಂಗೀತ ಹಾಡುವಷ್ಟು. ದೊರಕಲಿ ಅದಕ್ಕೆ ಲೆಬನೋನಿನ ಮಹಿಮೆಯು, ಕರ್ಮೆಲಿನ ಶಾರೋನಿನ ವೈಭವವು. ಕಾಣುವು ಸರ್ವೇಶ್ವರನ ಮಹಿಮೆಯನು, ನೋಡುವು ಇವೆಲ್ಲ ನಮ್ಮ ದೇವರ ವೈಭವವನು. ಜೋಲು ಬಿದ್ದ ಕೈಗಳನ್ನು ಬಲಗೊಳಿಸಿರಿ, ನಡುಗುವ ಕಾಲುಗಳನ್ನು ದೃಢಗೊಳಿಸಿರಿ. ಚಂಚಲ ಹೃದಯರಿಗೆ ಹೀಗೆಂದು ಹೇಳಿ, ಭಯಪಡಬೇಡಿ, ಎದೆಗುಂದಬೇಡಿ. ಬರುವನು ಆ ದೇವನು ಮುಯ್ಯಿ ತೀರಿಸಲು, ಬರುವನು ಆ ದೇವನು ಪ್ರತಿಕಾರವೆಸಗಲು. ತಾನೇ ಬರುವನು ನಿಮ್ಮನ್ನು ರಕ್ಷಿಸಲು. ಕುರುಡರ ಕಣ್ಣು ಕಾಣುವುದಾಗ, ಕಿವುಡರ ಕಿವಿ ತೆರೆಯುವುದಾಗ, ಜಿಗಿಯುವನು ಕುಂಟನು ಜಿಂಕೆಯಂತೆ, ಹಾಡುವುದು ಮೂಕನ ನಾಲಿಗೆ ಹರ್ಷಗೀತೆ. ವರದೆಗಳು ಒಡೆಯುವು ಅರಣ್ಯದಲ್ಲಿ, ನದಿಗಳು ಹುಟ್ಟಿ ಹರಿಯುವು ಒಣನೆಲದಲ್ಲಿ. ಹಿಂದಿರುಗುವರು ಸರ್ವೇಶ್ವರದಿಂದ ವಿಮೋಚನೆ ಪಡೆದವರು, ಜಯ ಜಯಕಾರದೊಂದಿಗೆ ಜಯ ಜಯಕಾರದೊಂದಿಗೆ ಸಿಯೋನನ್ನು ಸೇರುವರು. ನಿತ್ಯಾನಂದ ಸುಖವಿರುವುದು ಕಿರೀಟಪ್ರದವಾಗಿ, ಸಿಗುವುದವರಿಗೆ ಹರ್ಷಾನಂದದ ಸವಿ, ತೊಲಗುವುದು ದುಃಖ ದುಗುಡದ ಕಹಿ. ಕೀರ್ತನೆ 146. ದೇವರೇ, ನೀವೇ ಬಂದು ನಮ್ಮನ್ನು ಕಾಪಾಡಿ. ಕೊಟ್ಟ ವಾಗ್ದಾನಗಳನ್ನು ತಪ್ಪದೆ ನೆರವೇರಿಸುವ ಆತನೇ, ದೊರಕಿಸುವನು ನ್ಯಾಯ ದಲಿತರಿಗೆ, ಒದಗಿಸುವನು ಆಹಾರ ಹಸಿದವರಿಗೆ, ನೀಡುವನು ಬಿಡುಗಡೆ ಬಂಧಿತರಿಗೆ. ದೇವರೇ, ನೀವೇ ಬಂದು ನಮ್ಮನ್ನು ಕಾಪಾಡಿ. ಕಣ್ಣ ನೀಯುವನು ಪ್ರಭು ಕುರುಡರಿಗೆ, ಉದ್ಧರಕನ ಪ್ರಭು ಕುಗ್ಗಿದವರಿಗೆ. ರಕ್ಷಿಸುವನು ಪ್ರಭು ಪರದೇಶಿಗಳನ್ನು, ಆದರಿಸುವನು ಅನಾಥರನ್ನು ವಿಧವೆಯರನ್ನು. ದೇವರೇ, ನೀವೇ ಬಂದು ನಮ್ಮನ್ನು ಕಾಪಾಡಿ. ಆತನ ಬಲವಿರುವುದು ಸಾಧು ಸಜ್ಜನರಿಗೆ, ನಿರ್ಮೂಲ ಮಾಡುವನು ದುರ್ಜನರ ಮಾರ್ಗವನು. ಪ್ರಭುವೇ ಅರಸನು ಸದಾ ಕಾಲಕ್ಕೂ, ಸಿಯೋನ್ ನಿನ್ನ ದೇವನಾಳುವನು ತಲತಲಾಂತರಕ್ಕೂ. ದೇವರೇ, ನೀವೇ ಬಂದು ನಮ್ಮನ್ನು ಕಾಪಾಡಿ. ಸಂತ ಯಾಕೋಬನು ಬರೆದ ಪತ್ರದಿಂದ ವಾಚನ, ಅಧ್ಯಾಯ 5 ವಾಕ್ಯಗಳು 7ರಿಂದ 10. Letter of James chapter 5 verses 7 to 10. ಸಹೋದರರೇ, ಪ್ರಭು ಪುನರಾಗಮಿಸುವವರೆಗೆ ತಾಳ್ಮೆಯಿಂದ ಇರಿ. ರೈತನನ್ನು ಗಮನಿಸಿರಿ. ತನ್ನ ಹೊಲದಲ್ಲಿ ಉತ್ತಮ ಬೆಳೆಯನ್ನು ನಿರೀಕ್ಷಿಸುವ ಅವನು ಮುಂಗಾರು ಹಿಂಗಾರು ಮಳೆಗಾಗಿ ತಾಳ್ಮೆಯಿಂದ ಕಾದಿರುತ್ತಾನೆ. ಹಾಗೆಯೇ ನೀವು ಸಹ ತಾಳ್ಮೆಯಿಂದಿರಿ, ದೃಢಚಿತ್ತರಾಗಿರಿ. ಪ್ರಭುವಿನ ಪುನರಾಗಮನ ಸನ್ನಿಹಿತವಾಗಿದೆ. ಸಹೋದರರೇ, ದಂಡನಾ ತೀರ್ಪಿಗೆ ಗುರಿಯಾಗದಂತೆ ಒಬ್ಬರ ಮೇಲೊಬ್ಬರು ಗೊಣಗುಟ್ಟಬೇಡಿ. ಇಗೋ, ನ್ಯಾಯಾಧೀಶನು ಬಾಗಿಲ ಬಳಿಯಲ್ಲೇ ನಿಂತಿದ್ದಾನೆ. ಸಹೋದರರೇ, ಸಂಕಷ್ಟಗಳನ್ನು ತಾಳ್ಮೆಯಿಂದ ಸಹಿಸಿದ್ದಕ್ಕೆ ನಿದರ್ಶನ ಬೇಕೆ? ಪ್ರಭುವಿನ ಹೆಸರಿನಲ್ಲಿ ಬೋಧಿಸಿದ ಪ್ರವಾದಿಗಳನ್ನು ಸ್ಮರಿಸಿಕೊಳ್ಳಿರಿ.
ಘೋಷಣೆ, ಅಲ್ಲೆಲುಯ್ಯ ಅಲ್ಲೆಲುಯ್ಯ. ನನ್ನ ಮೇಲಿದೆ ಸರ್ವೇಶ್ವರ ಸ್ವಾಮಿಯ ಆತ್ಮ, ನನಗೆ ಅಭಿಷೇಕ ಮಾಡಿ ಕಳುಹಿಸಿಹನು ಆತ, ದೀನ ದಲಿತರಿಗೆ ಶುಭ ಸಂದೇಶ ಬೋಧಿಸಲೆಂದೇ. ಅಲ್ಲೆಲುಯ್ಯ. ಮತ್ತಾಯನು ಬರೆದ ಶುಭ ಸಂದೇಶದಿಂದ ವಾಚನ, ಅಧ್ಯಾಯ 11 ವಾಕ್ಯಗಳು 2ರಿಂದ 11. ಮ್ಯಾಥ್ಯೂ ಚಾಪ್ಟರ್ 11 ವರ್ಸಸ್ 2 to 11. ಯೇಸು ಸ್ವಾಮಿಯ ಕಾರ್ಯಕಲಾಪಗಳ ಸುದ್ದಿ ಸೆರೆಯಲ್ಲಿದ್ದ ಸ್ನಾನಿಕ ಯೋವಾನನ ಕಿವಿಗೆ ಬಿದ್ದಿತು. ಆತನು ತನ್ನ ಶಿಷ್ಯರಲ್ಲಿ ಕೆಲವರನ್ನು ಅವರ ಬಳಿಗೆ ಕಳುಹಿಸಿದನು. ಇವರು ಬಂದು ಯೋವಾನನು ತಿಳಿಯಪಡಿಸಿದ ಪ್ರಕಾರ ಬರಬೇಕಾದವರು ನೀವೋ ಅಥವಾ ಬೇರೊಬ್ಬನನ್ನು ನಾವು ಎದುರು ನೋಡಬೇಕೋ ಎಂದು ಯೇಸುವನ್ನು ಕೇಳಿದರು. ಅದಕ್ಕೆ ಯೇಸು, ನೀವು ಕೇಳುವುದನ್ನು ಕಾಣುವುದನ್ನು ಯೋವಾನನಿಗೆ ಹೋಗಿ ತಿಳಿಸಿ. ಕುರುಡರು ನೋಡುತ್ತಾರೆ, ಕುಂಟರು ನಡೆಯುತ್ತಾರೆ, ಕುಷ್ಠರೋಗಿಗಳು ಸ್ವಸ್ಥರಾಗುತ್ತಾರೆ, ಕಿವುಡರು ಕೇಳುತ್ತಾರೆ, ಸತ್ತವರು ಮತ್ತೆ ಜೀವ ಪಡೆಯುತ್ತಾರೆ, ದೀನ ದಲಿತರಿಗೆ ಶುಭ ಸಂದೇಶವನ್ನು ಪ್ರಕಟಿಸಲಾಗುತ್ತಿದೆ. ನನ್ನಲ್ಲಿ ವಿಶ್ವಾಸ ಕಳೆದುಕೊಳ್ಳದವನು ಭಾಗ್ಯವಂತನು ಎಂದು ಹೇಳಿ ಕಳುಹಿಸಿದರು. ಬಂದಿದ್ದ ಶಿಷ್ಯರು ಹೊರಟು ಹೋದಾಗ ಯೇಸು ಸ್ವಾಮಿ ಜನಸಮೂಹಕ್ಕೆ ಯೋವಾನನನ್ನು ಕುರಿತು ಮಾತನಾಡಿದರು. ಬೆಂಗಾಡಿನಲ್ಲಿ ನೀವು ಏನನ್ನು ನೋಡಲೆಂದು ಹೋದಿರಿ? ಗಾಳಿಗೆ ಓಲಾಡುವ ಜುಂಡನ್ನೇ? ಇಲ್ಲವಾದರೆ ಏಕೆ ಹೋದಿರಿ? ನಯವಾದ ರೇಷ್ಮೆ ಉಡುಪನ್ನು ಧರಿಸಿದ್ದ ವ್ಯಕ್ತಿಯನ್ನು ನೋಡಲು ಹೋದಿರೇನೋ? ಅಂತ ಉಡುಗೆ ತೊಡುಗೆ ಧರಿಸುವವರು ಅರಮನೆಗಳಲ್ಲಿ ಇರುತ್ತಾರಷ್ಟೇ. ಹಾಗಾದರೆ ಯಾವ ಉದ್ದೇಶದಿಂದ ಹೋದಿರಿ? ಪ್ರವಾದಿಯನ್ನು ನೋಡಲೆಂದೋ? ಹೌದು, ಪ್ರವಾದಿಗಿಂತಲೂ ಶ್ರೇಷ್ಠನಾದವನನ್ನು ನೋಡಿದಿರಿ ಎಂಬುದು ನಿಜ. ಇಗೋ, ನನ್ನ ದೂತನನ್ನು ನಿನಗೆ ಮುಂದಾಗಿ ಕಳುಹಿಸುವೆನು. ಆತನು ನಿನ್ನ ಮಾರ್ಗವನ್ನು ಮುಂಚಿತವಾಗಿ ಸಿದ್ಧಗೊಳಿಸುವನು ಎಂದು ಪವಿತ್ರ ಗ್ರಂಥದಲ್ಲಿ ಉಲ್ಲೇಖಿಸಿರುವುದು ಈ ಯೋವಾನನನ್ನು ಕುರಿತೇ. ಮಾನವನಾಗಿ ಜನಿಸಿದ್ದವರಲ್ಲಿ ಸ್ನಾನಿಕ ಯೋವಾನನಿಗಿಂತ ಶ್ರೇಷ್ಠನಾರು ಹುಟ್ಟಿಲ್ಲ ಎಂದು ನಿಮಗೆ ಸ್ಪಷ್ಟವಾಗಿ ಹೇಳುತ್ತೇನೆ. ಆದರೂ ಸ್ವರ್ಗ ಸಾಮ್ರಾಜ್ಯದಲ್ಲಿ ಕನಿಷ್ಠನಾದವನು ಕೂಡ ಅವನಿಗಿಂತ ಶ್ರೇಷ್ಠನೇ ಸರಿ. ಆತ್ಮೀಯ ಸಹೋದರ ಸಹೋದರಿಯರೇ, ಇಂದಿನ ಈ 3 ವಾಚನಗಳನ್ನು ನಾವು ಧ್ಯಾನಿಸೋಣ. ಮೊದಲನೇದಾಗಿ ಯೆಶಾಯ ಹೇಳ್ತಾನೆ, ಆ ದೇವನು ತಾನೇ ಬರುವನು ನಿಮ್ಮನ್ನು ರಕ್ಷಿಸಲು. ಆ ರಕ್ಷಣೆಯನ್ನು ಪಡೆಯಲು ಏನ್ ಬೇಕು? ತಾಳ್ಮೆಯಿಂದಿರಿ, ದೃಢಚಿತ್ತರಾಗಿರಿ. ಪ್ರಭುವಿನ ಪುನರಾಗಮನ ಸನ್ನಿಹಿತವಾಗಿದೆ. ನಮಗೆ ಯಾಕೋಬ ಬರೆದ ಪತ್ರಿಕೆಯಲ್ಲಿ ಹೇಳ್ತಾನೆ. ಇಲ್ಲೊಂದು ಪ್ರಶ್ನೆ ಶುಭ ಸಂದೇಶದಲ್ಲಿ, ಬರಬೇಕಾದವರು ನೀವೋ ಅಥವಾ ಬೇರೊಬ್ಬನನ್ನು ನಾವು ಎದುರು ನೋಡಬೇಕೋ? ಯೋವಾನನ ಕುರಿತು ನಾನು ನನ್ನ ಕಳೆದ ಭಾನುವಾರದ ಸಂದರ್ಭದಲ್ಲಿ ಅವನ ಜೀವನದ ಬಗ್ಗೆ ಹೇಳಿದ್ದೆ. ಯೋವಾನನು ಮತ್ತು ಯೇಸುವಿನ ದೀಕ್ಷಾ ಸ್ನಾನದ ಸಂದರ್ಭದಲ್ಲಿ ಭೇಟಿಯಾಗಿದ್ದರು. ಆಮೇಲೆ ನಮಗೆ ಗೊತ್ತಿಲ್ಲ ಅವರು ಭೇಟಿಯಾಗಿದ್ದರೋ ಇಲ್ವಾ, ಎಲ್ಲೋ ನಮಗೆ ಓದ್ಲಿಕ್ಕೆ ಸಿಗುವುದಿಲ್ಲ. ಯಾಕಂದ್ರೆ ಆತ ಸೆರೆಮನೆಯಲ್ಲಿದ್ದ. ಯೋಹಾನನ ಅನುಯಾಯಿಗಳು ತುಂಬಾ ಬಂದಿದ್ರು. ಅವರು ಯೇಸುವಿನ ಬಗ್ಗೆ ಆಲಿಸಿದ್ರು. ಕೆಲವರು ಯೇಸುವಿನ ಹಿಂಬಾಲಕರಾದರು, ಕೆಲವರು ಯೇಸುವಿನ ಪ್ರೇಷಿತರಾದರು, ಯೋನನೊಟ್ಟಿಗೆ ತರಬೇತಿ ಪಡೆದವರು. ನಾವಿಲ್ಲಿ ಯೋಚಿಸಬೇಕಾದದ್ದು ಒಂದಿದೆ. ಇವತ್ತು ಅನೇಕ ಪ್ರಾರ್ಥನಾ ತಂಡಗಳಿವೆ. ಒಂದೇ ಧರ್ಮ ಕೇಂದ್ರ ಅಂದ್ರೆ 10 ಇರುವುದು ತಪ್ಪಲ್ಲ. ಆದ್ರೆ ಅಲ್ಲಿ ಸಾಮ್ಯತೆ, ಅಲ್ಲಿ ಐಕ್ಯತೆ, ಅಲ್ಲಿ ಪ್ರೀತಿ ಇರಬೇಕು. ನಾನು ಈ ನವೀಕರಣ ಸೇವೆಯ ನಿರ್ದೇಶಕನಾಗಿರುವಾಗ ಅನೇಕ ಗುರುಗಳು ನನಗೆ ಹೇಳ್ತಾರೆ, ನಾವು ಸಪೋರ್ಟ್ ಮಾಡ್ತೀವಿ ಫಾದರ್, ಆದರೆ ಅವರ ಮಧ್ಯೆ ಐಕ್ಯತೆ ಇಲ್ಲ. ಅವರ ಮಧ್ಯೆ ಅವರು ಏನು ಪ್ರಾರ್ಥನೆ ಮಾಡ್ತಾರೆ ಆ ಥರ ಜೀವಿಸ್ತಾ ಇಲ್ಲ. ಅಂದ್ರೆ ನಾವು ಯೋಚನೆ ಮಾಡಬೇಕು. ಇವತ್ತು ನಮ್ಮ ಮನಸಾಕ್ಷಿಯನ್ನು ನಾವು ಮುಟ್ಟಿ ನೋಡಬೇಕು. ವರಗಳು ಸಿಗುವುದು ಸಹಜ. ಆ ವರಗಳನ್ನು ಉಪಯೋಗಿಸುವುದು, ಅದಕ್ಕೆ ಅತಿ ಮುಖ್ಯವಾಗಿ ಬೇಕಾದುದು
ವಿಧೇಯತೆ, ಪ್ರಾಮಾಣಿಕತೆ, ಸರಳತೆ. ಅದು ಇಲ್ಲದಿದ್ರೆ ನಮಗೆ ಯಾವ ವರಗಳು ಸಿಕ್ಕಿ ಪ್ರಯೋಜನ ಇಲ್ಲ. ವಿಶೇಷ ವರ ಸ್ನಾನಿಕ ಯೋಹಾನನಿಗೆ ಸಿಕ್ತು, ಪ್ರವಾದನೆಯ ವರ, ಬಲಶಾಲಿಯಾದ ಒಂದು ಶಕ್ತವುಳ್ಳ ಸ್ವರ, ಧೈರ್ಯದ ಸ್ವರ. ಆತನನ್ನು ಸೆರೆಮನೆಯಲ್ಲಿಟ್ಟಾಗ ಇರಬಹುದು ಅನೇಕ ಶಿಷ್ಯರು ಬಂದು ಸ್ನಾನಿಕ ಯೋಹಾನನನ್ನು ಕೇಳಿದರು. ಯಾಕೆಂದ್ರೆ ನಿಮ್ಮ ರೀತಿ ಬೇರೆ ಇದೆ, ಅವರ ರೀತಿ ಬೇರೆ ಇದೆ. ಸ್ನಾನಿಕ ಯೋಹಾನ ಬೆಂಗಾಡಿನಲ್ಲಿ ಜೀವಿಸ್ತಿದ್ದ, ಜೋರ್ಡಾನ್ ನದಿ ಬಿಟ್ಟು ಹೋಗ್ತಿರ್ಲಿಲ್ಲ. ಇವರೆಲ್ಲ ಯೇಸು ಸ್ವಾಮಿ ಬೇರೆ ಕಡೆ ಹೋಗ್ತಾರೆ, ಪಾಪಿಗಳ ಮನೆಗೆ ಹೋಗ್ತಾರೆ, ಊಟ ಮಾಡ್ತಾರೆ. ಇದೆಲ್ಲ ನೋಡಿದ ಯೋಹಾನನ ಶಿಷ್ಯರು ಯೋಹಾನನ ಹತ್ರ ಬಂದು ಕೇಳ್ತಾರೆ. ನಾನು ಆಲೋಚನೆ ಮಾಡಿದೆ ಹೀಗೆ, ಏನ್ ಸ್ವಾಮಿ ಹೀಗೆ ನಡೀತಾ ಇದೆ? ಅವರು ನೀವು ನೋಡಿದ್ರೆ ಈ ರೀತಿ ಬೋಧನೆ ಮಾಡ್ತಿದ್ರ, ಅವರು ನೋಡಿದ್ರೆ ಏನ್ ಹೇಳ್ತಾರೆ, ಅವರು ಇನ್ನೊಂದು ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಬರಬೇಕಾದವರು ಇವರೇನ ಬೇರೆನಾ? ಅದಕ್ಕಿರ್ಬೇಕು ಯೋಹಾನ ಹೇಳಿರ್ಬೇಕು, ನೀವೇ ಹೋಗಿ ಅವರ ಹತ್ರ ಕೇಳಿ. ಯೋಹಾನನಿಗೆ ಮನವರಿಕೆ ಇತ್ತು, ಯಾಕಂದ್ರೆ ಯೋಹಾನ ಅಷ್ಟು ಸುಲಭವಾಗಿ ಬಿಟ್ಟುಕೊಡುವ ವ್ಯಕ್ತಿ ಅಲ್ಲ. ಯೋಹಾನನಲ್ಲಿ ಮಾನವ ಸ್ವಭಾವ, ಮನುಷ್ಯ ಸ್ವಭಾವ ಗುಣಗಳಿವೆ, ಮಾನವ ಸ್ವಭಾವ ಗುಣಗಳು. ನಮಗೂ ಕೆಲವು ಸರಿ ಏನೋ ಇಷ್ಟು ಪ್ರವಚನ ಮಾಡಿದ್ರು, ಎಷ್ಟೋ ಸೌಖ್ಯವನ್ನು ನೋಡಿದ್ರು ಕೂಡ ಮನುಷ್ಯರು ಹೌದಾ ಇಲ್ವಾ ಇಂಥ ಭಾವನೆಗಳು ಬರ್ತವೆ. ಅದಕ್ಕೆ ಅವನಲ್ಲಿ ಬಂದಾಗ, ಅವನಲ್ಲಿ ಅವರು ಮಾತನಾಡಿದಾಗ ಹೇಳಿರ್ಬಹುದು, ನೀವು ಹೋಗಿ ನೋಡಿ ಕೇಳಿ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಯೋಹಾನನ ಕಿವಿಗೆ ಬಿದ್ದಿತು, ಸೆರೆಯಲ್ಲಿದ್ದ ಸ್ನಾನಿಕ ಯೋಹಾನನ ಕಿವಿಗೆ ಬಿದ್ದಿತು. ಯಾವುದರ ಕುರಿತು? ಯೇಸು ಸ್ವಾಮಿಯ ಕಾರ್ಯಕಲಾಪಗಳ ಸುದ್ದಿ. ಫ್ರಾಂಕ್ಲಿನ್ ಫಾದರ್ ಎಲ್ಲಿ ಇದ್ರು ಅವರ ಕಾರ್ಯಕಲಾಪಗಳ ಸುದ್ದಿ ಎಲ್ಲರಿಗೂ ತಿಳಿಯುತ್ತೆ. ಇವತ್ತು ವೆಬ್ಸೈಟ್ ಇದೆ, ವೆಬ್ಸೈಟ್ ಇಲ್ಲದಿದ್ದರೂ ಹೇಳೋರು ಕೂಡ ಇರ್ತಾರೆ. ಆದ್ರೆ ಯೇಸು ಸ್ವಾಮಿಯ ಕಾರ್ಯಕಲಾಪಗಳ ಸುದ್ದಿ ಯೋಹಾನನ ಕಿವಿಗೆ ಬಿದ್ದಿತು. ಖಂಡಿತವಾಗಿ ಯೋಹಾನನನ್ನು ಸೆರೆಯಲ್ಲಿ ನೋಡ್ಲಿಕ್ಕೆ ಬರ್ತಾರೆ. ಆತನು ತನ್ನ ಶಿಷ್ಯರಲ್ಲಿ ಕೆಲವರನ್ನು ಅವರ ಬಳಿಗೆ ಕಳುಹಿಸಿದನು. ಅಂದ್ರೆ ಈಗ ಡಿಸ್ಕಸ್ ಮಾಡುವಾಗ ಅವನು ಹೇಳಿದ, ಕೆಲವರು ನೀವು ಹೋಗಿ ಆತನನ್ನು ಭೇಟಿ ಮಾಡಿ. ಇವರು ಬಂದು, ಯಾರು? ಅವನ ಶಿಷ್ಯರು ಬಂದು, ಯೋಹಾನನು ತಿಳಿಯಪಡಿಸಿದ ಪ್ರಕಾರ ಬರಬೇಕಾದವರು ನೀವು. ಅವರು ಇಲ್ಲಿ ಕೇಳ್ತಾ ಇಲ್ಲ, ಯೋಹಾನ ನಮ್ಗೆ ಕಳಿಸಿದ, ಯೋಹಾನ ಹೇಳಿದಾನೆ. ಯೋಹಾನನು ತಿಳಿಸಿದ ಪ್ರಕಾರ, ಯೋಹಾನನು ನಮಗೆ ಹೇಳಿದ ಪ್ರಕಾರ ಬರಬೇಕಾದವರು ನೀವು, ಅಥವಾ ನಾವು ಬೇರೊಬ್ಬನನ್ನು ಎದುರು ನೋಡಬೇಕೋ ಎಂದು ಯೇಸುವನ್ನು ಕೇಳಿದರು. ಅದಕ್ಕೆ ಯೇಸು ನೋಡಿ, ಯೇಸುವಿನ ಉತ್ತರ ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ನೋಡ್ರಿ. ಅವರು ಹೇಳಲ್ಲ, ನಾನಂತ ಹೇಳಲ್ಲ. ನೀವು ಯೋಹಾನನಿಗೆ ಏನ್ ಹೇಳಿ, ಹೋಗಿ ನೀವು ಕೇಳುವುದನ್ನು ಅಂದ್ರೆ ಸುವಾರ್ತೆ, ಕಾಣುವುದನ್ನು ಸೌಖ್ಯ, ಯೋಹಾನನಿಗೆ ಹೋಗಿ ತಿಳಿಸಿರಿ. ನೀವು ಕೇಳುವುದನ್ನು ಯಾರ್ಯಾರು ಹೇಳಿದ್ದಲ್ಲ, ನೀವು ಕೇಳಿ. ಈಗ ಇರ್ಬೋದು, ಅವ್ರು ಬಂದ ದಿನ ವಾಪಸ್ ಹೋಗ್ಬೇಕಾಗಿಲ್ಲ, ಒಂದು ವಾರ ಇರ್ಬೋದಲ್ಲ. ಯೇಸು ಸ್ವಾಮಿ ಎಲ್ಲಿ ತಂಗ್ತೀರಿ ಅಂತ ಕೇಳಿದ್ರೆ ಬಂದು ನೋಡಿ ಅಂತ ಯೇಸು ಹೇಳಿದ್ರಲ್ಲ. ನೀವು ಕೇಳುವುದನ್ನು, ನೀವು ಕಾಣುವುದನ್ನು ನೋಡಿ. ನೋಡುವುದು ಅಂದ್ರೆ ಕೇವಲ ಕಣ್ಣಿನಿಂದ ನೋಡುವುದಲ್ಲ. ಈಗ ನಾನು ನೋಡುವಾಗ ಇತರ ವಸ್ತುಗಳು ನನ್ನ ಮುಂದೆ ಬರ್ತವೆ. ಇದು ವೀಕ್ಷಣೆ ಅಂದ್ರೆ ಅವೇರ್ನೆಸ್. ನಿಜವಾಗಿ ನಮಗೆ ಕೆಲವು ಸಲ ನಾವು ಮೇಲ್ನೋಟಕ್ಕೆ ಮಾತ್ರ ನೋಡ್ತೀವಿ, ಹಾಗೆ ಅಲ್ಲ. ಶುಭ ಸಂದೇಶನೂ ಕೂಡ ಅಷ್ಟೇ. ಆಳವಾಗಿ ನಾವು ನೋಡಬೇಕು, ಅರ್ಥೈಸಬೇಕು, ಗ್ರಹಿಸಿಕೊಳ್ಬೇಕು. ನೀವು ನೋಡುವುದನ್ನು, ಕಾಣುವುದನ್ನು ನೋಡಿ, ಎರಡು ವರ್ಡ್ ನಮಗೆ ಸೇಮ್. ನೀವು ಕೇಳುವುದನ್ನು, ಕೇಳಲಿಕ್ಕೆ ಏನೇನು ಕೇಳಬಹುದಲ್ಲ, ಇವತ್ತು ನನ್ನ ಬಗ್ಗೆ, ಇತರರ ಬಗ್ಗೆ ಏನೇನು ಕೇಳಬಹುದು. ಆದ್ರೆ ಈಗ ಕೇಳಿ, ನನ್ನ ಬಾಯಿಂದ ಕೇಳಿ. ಯೇಸು ಸ್ವಾಮಿ ಹೇಳ್ತಾರೆ, ನನ್ನ ಬಾಯಿಂದ ಕೇಳಿ. ಕೇಳುವುದನ್ನು, ಕಾಣುವುದನ್ನು ಯೋಹಾನನಿಗೆ ಹೋಗಿ ತಿಳಿಸಿರಿ. ಅವಾಗ ಯೋಹಾನನಿಗೆ ಅರ್ಥ ಆಗುತ್ತೆ. ಅವಾಗ ಯೋಹಾನ ನಿಮಗೆ ಬೋಧನೆ ಮಾಡ್ತಾನೆ. ಏನ್ ಹೇಳ್ತಾರೆ ಯೇಸು ಸ್ವಾಮಿ? ಕುರುಡರು ನೋಡುತ್ತಾರೆ, ಕುಂಟರು ನಡೆಯುತ್ತಾರೆ, ದೀನ ದಲಿತರಿಗೆ ಶುಭ ಸಂದೇಶವನ್ನು ಪ್ರಕಟಿಸಲಾಗುತ್ತಿದೆ.
ನನ್ನಲ್ಲಿ ವಿಶ್ವಾಸ ಕಳೆದುಕೊಳ್ಳದವನು ಭಾಗ್ಯವಂತನು ಎಂದು ಹೇಳಿ ಕಳುಹಿಸಿದರು. ಈಗ ನೋಡಿ, ಯೇಸು ಸ್ವಾಮಿ ಯೋಹಾನ ಮನಪರಿವರ್ತನೆಯ ದೀಕ್ಷಾ ಸ್ನಾನ ಕೊಡ್ತಿದ್ದ. ಸೌಖ್ಯಗಳನ್ನು ನಾವು ನೋಡಿಲ್ಲ ಯೋಹಾನನ ಸುವಾರ್ತೆಯಲ್ಲಿ. ಅವರು ಮನಪರಿವರ್ತನೆ ಕರೆ ನೀಡ್ತಿದ್ದಾರೆ. ಆದ್ರೆ ಯೇಸುವಿನ ಸುವಾರ್ತೆ ಬೇರೆ. ಅದಕ್ಕೆ ಯೋಹಾನ ಹೇಳಿದ್ದ, ನಾನು ನಿಮಗೆ ನೀರಿನಲ್ಲಿ ಸ್ನಾನ ದೀಕ್ಷೆ ಕೊಡ್ತೀನಿ, ಆತನು ನಿಮಗೆ ಹೇಗೆ ಪವಿತ್ರಾತ್ಮ ಬೆಂಕಿಯಿಂದ ಮತ್ತು ನೀರಿನಿಂದ ಕೊಡ್ತಾನೆ. ಅಂದ್ರೆ ಪವಿತ್ರಾತ್ಮ ಕೊಡ್ತಾರೆ. ಯೇಸು ಸ್ವಾಮಿ ಈ ರೀತಿಯಾಗಿ ಹೇಳ್ತಾರೆ, ಕುರುಡರು ನೋಡ್ತಾರೆ. ಯಾಕಂದ್ರೆ ಯೆಶಾಯ ಪ್ರವಾದಿಯ ಗ್ರಂಥ ಯೋಹಾನನಿಗೆ ಗೊತ್ತಿತ್ತು. ಅಂಧರಿಗೆ ದೃಷ್ಟಿದಾನವನ್ನು ನೀಡಲೆಂದೇ ನನ್ನನ್ನು ಅಭಿಷೇಕಿಸಿದ್ದಾರೆ, ಆ ವಾಕ್ಯ. ಕುಂಟರು ನಡೆಯುತ್ತಾರೆ, ಕುಷ್ಠರೋಗಿಗಳು ಸ್ವಸ್ಥರಾಗುತ್ತಾರೆ, ಕಿವುಡರು ಕೇಳುತ್ತಾರೆ, ಸತ್ತವರು ಮತ್ತೆ ಜೀವ ಪಡೆಯುತ್ತಾರೆ. ದೀನ ದಲಿತರಿಗೆ ಶುಭ ಸಂದೇಶ ಪ್ರಕಟಿಸಲಾಗುತ್ತಿದೆ. ನನ್ನಲ್ಲಿ ವಿಶ್ವಾಸ ಕಳೆದುಕೊಳ್ಳದವನು ಭಾಗ್ಯವಂತನು. ಇವತ್ತು ಈ ವಾಕ್ಯ ನಾವು ಅನೇಕ ವರ್ಷಗಳಿಂದ ಕ್ರೈಸ್ತರಾಗಿ ಜೀವಿಸ್ತಾ ಇದ್ದೀವಿ. ಧರ್ಮ ಕೇಂದ್ರದಲ್ಲಿ ನಾವು ಇನ್ವಾಲ್ವ್ ಆಗಿದ್ದೀವಿ, ದೇವಾಲಯದಲ್ಲಿ ಆರಾಧನೆಗೆ ಹೋಗ್ತೀವಿ. ನನ್ನಲ್ಲಿ ವಿಶ್ವಾಸ ಕಳೆದುಕೊಳ್ಳದವನು ಭಾಗ್ಯವಂತನು. ಎಷ್ಟೋ ಮಂದಿ ತಮ್ಮ ಕ್ರೈಸ್ತ ಕಥೋಲಿಕ ವಿಶ್ವಾಸ ಕಳ್ಕೊಂಡಿದ್ದಾರೆ, ದೇವರಿಂದ ದೂರ ಸರಿದಿದ್ದಾರೆ. ಸರಿದಾರಿಯಲ್ಲಿ ಇದ್ದೀನಿ ಅಂತೇಳಿ ಮಾಡಿದ ಆಲೋಚನೆ ಅದು ತಪ್ಪು. ದೀನ ದಲಿತರಿಗೆ ಶುಭ ಸಂದೇಶವನ್ನು ಪ್ರಕಟಿಸಲಾಗುತ್ತಿದೆ. ನನ್ನಲ್ಲಿ ವಿಶ್ವಾಸ ಕಳೆದುಕೊಳ್ಳದವನು ಭಾಗ್ಯವಂತನು. ಅದರಿಂದ ನಾವು ಇವತ್ತು ಯೇಸುವಿನಲ್ಲಿ ವಿಶ್ವಾಸ ಕಳ್ಕೊಳ್ಬಾರ್ದು. ಈ ಕ್ರಿಸ್ತ ಜಯಂತಿಯ ಸಂದರ್ಭ, ಈಗ ನಾವು ನಮ್ಮನ್ನೇ ಸಿದ್ಧಪಡಿಸುತ್ತಿರುವ ಸಂದರ್ಭದಲ್ಲಿ ವಿಶ್ವಾಸ ಕಳ್ಕೊಳ್ಬಾರ್ದು. ಆ ವಿಶ್ವಾಸ ಶ್ರೇಷ್ಠವಾದ ನಿಧಿ. ಅಥವಾ ನಾವು ಅನುಮಾನಕ್ಕೊಳಗಾಗಬಾರ್ದು, ಸಂಶಯಕ್ಕೊಳಗಾಗಬಾರ್ದು ಎಂದು ಹೇಳಿ ಕಳುಹಿಸಿದರು. ಬಂದಿದ್ದ ಶಿಷ್ಯರು ಹೊರಟು ಹೋದಾಗ ಯೇಸು ಸ್ವಾಮಿ ಜನಸಮೂಹಕ್ಕೆ ಯೋಹಾನನನ್ನು ಕುರಿತು ಮಾತನಾಡಿದರು. ಈಗ ಜನರು ಯೇಸುವಿನ ಶಿಷ್ಯರೆಲ್ಲರೂ ಇದ್ರು ಈ ಶಿಷ್ಯರು ಬರುವಾಗ. ಆವಾಗ ಯೇಸು ಸ್ವಾಮಿ ನೋಡಿ ಎಷ್ಟು ಒಳ್ಳೆ, ಒಬ್ಬ ಬೋಧಕ ಇನ್ನೊಬ್ಬ ಬೋಧಕನ ಬಗ್ಗೆ ಒಳ್ಳೆ ಮಾತುಗಳನ್ನು ಆಡಬೇಕು, ಒಬ್ಬ ಸೇವಕ ಇನ್ನೊಬ್ಬ ಸೇವಕನ ಬಗ್ಗೆ ಒಳ್ಳೆ ಮಾತುಗಳನ್ನು ಆಡಬೇಕು. ಅನೇಕ ಬಾರಿ ನಮ್ಮಲ್ಲಿ ಒಂದು ಅಭ್ಯಾಸ ಇದೆ, ಹಿಂದುಗಡೆಯಿಂದ ವ್ಯಕ್ತಿಯ ಚಾರಿತ್ರ್ಯವನ್ನೇ ಹರಣ ಮಾಡಿ ಮುಂದುಗಡೆಯಿಂದ ಅವರನ್ನು ಸಲಾಮುಡಿಯುವವರು ಇದ್ದಾರೆ. ತಪ್ಪು. ಯಾವ ವ್ಯಕ್ತಿಯ ವಿಷಯದಲ್ಲಿ ನಾವು ಮಾತನಾಡಬಾರ್ದು, ನಾವು ಯಾರು ತೀರ್ಪಿಡೋದು. ಯೇಸು ಸ್ವಾಮಿ ಏನ್ ಹೇಳ್ತಾರೆ ನೋಡ್ರಿ, ಬೆಂಗಾಡಿನಲ್ಲಿ ನೀವು ಏನನ್ನು ನೋಡಲು ಹೋದಿರಿ? ಯಾಕಂದ್ರೆ ಆ ಜನರು ಇಲ್ಲಿದ್ದಾರೆ. ಈಗ ಗಾಳಿಗೆ ಓಲಾಡುವ ಜುಂಡನ್ನೇ ಇಲ್ಲವಾದರೆ ಏಕೆ ಹೋದಿರಿ? ನಯವಾದ ರೇಷ್ಮೆ ಉಡುಪನ್ನು ಧರಿಸಿದ್ದ ವ್ಯಕ್ತಿಯನ್ನು ನೋಡಲು ಹೋದಿರೇನು? ನೋಡಿ, ಯೇಸು ಸ್ವಾಮಿ ಅವರಿಗೆ ಸವಾಲೆಸೆಯುತ್ತಾರೆ. ಅಂತ ಉಡುಗೆ ತೊಡುಗೆ ಧರಿಸುವವರು ಅರಮನೆಗಳಲ್ಲಿ ಇರುತ್ತಾರೆ ಅಷ್ಟೇ. ಹಾಗಾದರೆ ಯಾವ ಉದ್ದೇಶದಿಂದ ಹೋದಿರಿ? ಪ್ರವಾದಿಯನ್ನು ನೋಡಲೆಂದೋ? ಅವಾಗ ಯೇಸು ಹೇಳ್ತಾರೆ, ಹೌದು, ಪ್ರವಾದಿಗಿಂತಲೂ ಶ್ರೇಷ್ಠವಾದವನನ್ನು ನೋಡಿದಿರಿ ಎಂಬುದು ನಿಜ. ಯೇಸು ಎಲ್ಲಾ ಪ್ರವಾದಿಗಿಂತ, ಸ್ನಾನಿಕ ಯೋಹಾನ ಎಲ್ಲಾ ಪ್ರವಾದಿಗಿಂತ ಶ್ರೇಷ್ಠವಾದವರು. ಇಗೋ, ನನ್ನ ದೂತನನ್ನು ನಿನಗೆ ಮುಂದಾಗಿ ಕಳುಹಿಸುವೆನು, ಆತನು ನಿನ್ನ ಮಾರ್ಗವನ್ನು ಮುಂಚಿತವಾಗಿ ಸಿದ್ಧಗೊಳಿಸುವನು ಎಂದು ಪವಿತ್ರ ಗ್ರಂಥದಲ್ಲಿ ಉಲ್ಲೇಖಿಸಿರುವುದು ಈ ಯೋಹಾನನನ್ನು ಕುರಿತೇ. ಆದ್ದರಿಂದ ಯೋಹಾನನನ್ನು ಕುರಿತು ಆತ ಮಾರ್ಗವಲ್ಲ, ಮಾರ್ಗವನ್ನು ಸಿದ್ಧಪಡಿಸಲು ಬಂದಾತ. ಇಗೋ, ನನ್ನ ದೂತನನ್ನು ನಿನಗೆ ಮುಂದಾಗಿ ಕಳುಹಿಸುವೆನು, ಆತನು ನಿನ್ನ ಮಾರ್ಗವನ್ನು ಮುಂಚಿತವಾಗಿ ಸಿದ್ಧಗೊಳಿಸುವನು ಎಂದು ಪವಿತ್ರ ಗ್ರಂಥದಲ್ಲಿ ಉಲ್ಲೇಖಿಸಿರುವುದು ಈ ಯೋಹಾನನನ್ನು ಕುರಿತೇ. ಮಾನವನಾಗಿ ಜನಿಸಿದ್ದವರಲ್ಲಿ ಸ್ನಾನಿಕ ಯೋಹಾನನಿಗಿಂತ ಶ್ರೇಷ್ಠನಾರು ಹುಟ್ಟಿಲ್ಲ ಎಂದು ನಿಮಗೆ ಸ್ಪಷ್ಟವಾಗಿ ಹೇಳುತ್ತೇನೆ. ಆದರೂ ಸ್ವರ್ಗ ಸಾಮ್ರಾಜ್ಯದಲ್ಲಿ ಕನಿಷ್ಠನಾದವನು ಕೂಡ ಅವನಿಗಿಂತ ಶ್ರೇಷ್ಠನೇ ಸರಿ. ನೋಡಿ, ಯೇಸು ಸ್ವಾಮಿ ಎಷ್ಟು ಸುಂದರವಾಗಿ ಬೋಧಿಸ್ತಾರೆ. ಈ ಬೋಧನೆ ಇವತ್ತು ನಮಗೆ ಸ್ವರ್ಗ ಸಾಮ್ರಾಜ್ಯ ಕನಿಷ್ಠ ಅಂದ್ರೆ ಅರ್ಥ ಏನು? ನಿನ್ನ ವಿಧೇಯತ್ವ ಜೀವನ, ಸಮರ್ಪಣೆಯ ಜೀವನ, ವಾಕ್ಯದಲ್ಲಿ ಭರವಸೆ ಜೀವನ, ನಿನ್ನ ಸರಳತೆ, ಪ್ರಾಮಾಣಿಕತೆ, ದೀನತೆ, ವಿಶ್ವಾಸ, ಇದೆಲ್ಲವೂ ಸರಳತೆ, ಇದೆಲ್ಲ ಬೇಕು. ಕನಿಷ್ಠರಾಗಬೇಕು. ಯೇಸು ಹೇಗೆ ದೇವ ಸ್ವರೂಪಿ ತಾನಾಗಿದ್ದರೂ ಆ ಪದವಿಯನ್ನು ಬಿಡಲೊಲ್ಲೆ ನೆನ್ನುತ್ತಾ ಮನುಷ್ಯನಾದರು.
ದೇವರು ಈ ಒಂದು ಕೊಟ್ಟಿಗೆಯಲ್ಲಿ ಹುಟ್ಟಿ ಬಂದರು. ನಾವು ಅಂಥ ದೀನತೆ, ಅಂಥ ಸರಳತೆಯನ್ನು ಪಡೀಬೇಕು ಈ ಒಂದು ಸಂದೇಶದ ಮೂಲಕ. ಆದ್ಮೇಲೆ ಇವತ್ತು ಮೊದಲನೇ ವಾಚನದಲ್ಲಿ ಭರವಸೆಯ ವಾಚನ. ಮತ್ತೆ ನಮಗೆ ದೇವರು ಹೇಳ್ತಾರೆ, ಗಾಡ್ ಗಿವ್ಸ್ ಅಸ್ ಹೋಪ್. ಆನಂದಿಸಲಿ ಅರಣ್ಯವು, ಮರುಭೂಮಿಯು, ಹೂಗಳಂತೆ ಅರಳಿ ಹರ್ಷಿಸಲಿ ಒಣನೆಲವು. ಉಲ್ಲಾಸಿಸಲಿ ಅದು ಹುಲುಸಾಗಿ, ಹೂ ಬಿಟ್ಟು ಹೌದು ಸಂತಸ ಸಂಗೀತ ಹಾಡುವಷ್ಟು. ಏಕೆಂದ್ರೆ ನಾನು ನಿಮಗೆ ಮೊದಲ ಭಾನುವಾರದಂದು ಹೇಳಿದ್ದೆ, ಸೀಸನ್ ಆಫ್ ಅಡ್ವೆಂಟ್ ಈಸ್ ಎ ಸೀಸನ್ ಆಫ್ ಜಾಯ್ಫುಲ್ ವೇಟಿಂಗ್. ಆನಂದಭರಿತರಾಗಿ ನಾವು ಕಾಯುತ್ತಾ ನಿಲ್ಲುವುದು. ನೋಡಿ, ನಮಗೆ ಏನಾಗುತ್ತೆ, ನಮ್ಮ ನೆಂಟರಿಷ್ಟರು ಯಾರು ಬರ್ತಾರೆ ಅಥವಾ ನಮಗೆ ಪ್ರಿಯವಾದ ವ್ಯಕ್ತಿ ಎಷ್ಟು ಆನಂದ ಒಳಗಡೆ ಇರ್ತಲ್ಲ, ಅಂತ ಆನಂದ, ದ್ಯಾಟ್ ಜಾಯ್ ಶುಡ್ ರೇಡಿಯೇಟ್ ಇನ್ ಆರ್ ಲೈಫ್ಸ್. ನಮ್ಮ ಜೀವನದಲ್ಲಿ ಅಂತ ಆನಂದ ಇರಬೇಕು. ದೊರಕಲಿ ಅದಕ್ಕೆ ಲೆಬನೋನಿನ ಮಹಿಮೆಯು, ಕಾರ್ಮೆಲಿನ ಮತ್ತು ಶಾರೋನಿನ ವೈಭವವು. ಜೋಲು ಬಿದ್ದ ಕೈಗಳನ್ನು ಕಾಣುವು ಸರ್ವೇಶ್ವರನ ಮಹಿಮೆಯನ್ನು, ನೋಡುವು ಇವೆಲ್ಲ ನಮ್ಮ ದೇವರ ವೈಭವವನ್ನು. ನೋಡಿ, ನಮಗೆ ಇವತ್ತಿನ ಶುಭ ಸಂದೇಶದಲ್ಲಿ ಆಲಿಸಿದೆವು, ಕಾಣುವುದನ್ನು ನೋಡುವುದನ್ನು. ಯೆಶಾಯ ಹೇಳ್ತಾನೆ, ಕಾಣುವು ಸರ್ವೇಶ್ವರನ ಮಹಿಮೆಯನ್ನು, ನೋಡುವು ಇವೆಲ್ಲ ನಮ್ಮ ದೇವರ ವೈಭವವನ್ನು. ಜೋಲು ಬಿದ್ದ ಕೈಗಳನ್ನು ಬಲಗೊಳಿಸಿರಿ, ನಡುಗುವ ಕಾಲುಗಳನ್ನು ದೃಢಗೊಳಿಸಿರಿ, ಚಂಚಲ ಹೃದಯರಿಗೆ ಹೀಗೆಂದು ಹೇಳಿ. ನೋಡಿ, ಜೋಲು ಬಿದ್ದ ಕೈಗಳು ಅಂದ್ರೆ ಏನು? ಪ್ರಾರ್ಥನೆಯಲ್ಲಿ ಬಲಗೊಳ್ಳಿರಿ. ಇದನ್ನೇ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತೀವಿ. ಇಬ್ರಿಯರಿಗೆ ಬರೆದ ಪತ್ರದಲ್ಲಿ 12ನೇ ಅಧ್ಯಾಯದಲ್ಲಿ ಬರುತ್ತೆ ಇದು ವಾಕ್ಯ. ಜೋಲು ಬಿದ್ದ ಕೈಗಳನ್ನು ನೀವು ಸರಿಪಡಿಸಿರಿ. ಅಂದ್ರೆ ಏನು? ಇವತ್ತು ನಮ್ಮ ಕೈಗಳು ಜೋಲು ಬಿದ್ದಿವೆ ಅಂದ್ರೆ ಏನು? ಇವತ್ತು ನಮಗೆ ಪ್ರಾರ್ಥನೆಗೆ ನಿಲ್ತಾ ಇಲ್ಲ ಕೈಗಳು. ಬೇರೆ ಬೇಡವಾದ ಎಲ್ಲ ಕೆಲಸಗಳನ್ನು ಮಾಡ್ತೇವೆ ನಮ್ಮ ಕರಗಳು. ಜೋಲು ಬಿದ್ದ ಕೈಗಳು ಅಂದರೆ ಪ್ರಾರ್ಥನೆ, ವಿಶ್ವಾಸಭರಿತ ಪ್ರಾರ್ಥನೆ. ನಡುಗುವ ಕಾಲುಗಳನ್ನು ದೃಢಗೊಳಿಸಿರಿ. ನಡುಗ್ತೀವಿ, ಅನೇಕ ಭಯಗಳು, ಭೀತಿಗಳು, ಈ ಲೋಕದಲ್ಲಿ ಆತಂಕಗಳು, ಆಂಗ್ಸೈಟಿ, ಮಾನಸಿಕ ಒತ್ತಡಗಳು, ಡಿಪ್ರೆಷನ್ ಹೆಚ್ಚಾಗ್ತಾ ಇದೆ, ಭಯಗಳು, ಫಿಯರ್. ಆದ್ದರಿಂದ ಜೋಲು ಬಿದ್ದ ಕೈಗಳನ್ನು ಬಲಗೊಳಿಸಿರಿ, ನಡುಗುವ ಕಾಲುಗಳನ್ನು ದೃಢಗೊಳಿಸಿರಿ. ಚಂಚಲ ಹೃದಯರಿಗೆ ಹೀಗೆಂದು ಹೇಳಿ, ಭಯಪಡಬೇಡಿ, ಎದೆಗುಂದಬೇಡಿ. ಬರುವನು ಆ ದೇವನು ಮುಯಿ ತೀರಿಸಲು, ಬರುವನು ಆ ದೇವನು ಪ್ರತಿಕಾರವೆಸಗಲು, ತಾನೇ ಬರುವನು ನಿಮ್ಮನ್ನು ರಕ್ಷಿಸಲು. ಭಯಪಡಬೇಡಿ, ಎದೆಗುಂದಬೇಡಿ. ಬರುವನು ಆ ದೇವನು ಮುಯಿ ತೀರಿಸಲು, ಬರುವನು ಆ ದೇವನು ಪ್ರತಿಕಾರವೆಸಗಲು, ತಾನೇ ಬರುವನು ನಿಮ್ಮನ್ನು ರಕ್ಷಿಸಲು. ಯಾಕೆ ದೇವರು ನೋಡಿ, ಇವತ್ತು ಭಯದ ವಾತಾವರಣದಲ್ಲಿ ಮನುಷ್ಯ ಜೀವಿಸ್ತಾ ಇದ್ದಾನೆ. ಒಂದರ್ಥದಲ್ಲಿ ಕಲುಷಿತಗೊಂಡಿದೆ ವಾತಾವರಣ. ಸುಳ್ಳು, ಭಯ ಅಥವಾ ಮತಾಂಧತೆ, ಭಯೋತ್ಪಾದನೆ ಇದೆಲ್ಲ ನೋಡ್ತಾ ಇದ್ದೀರಿ. ನೀವು ಎದೆಗುಂದಬೇಡಿ. ಬರುವನು ಆ ದೇವನು ಮುಗಿ ತೀರಿಸಲು, ಬರುವನು ದೇವನು ಪ್ರತಿಕಾರವೆಸಲು, ತಾನೇ ಬರುವನು ನಿಮ್ಮನ್ನು ರಕ್ಷಿಸಲು. ದೇವರು ನಮ್ಮನ್ನು ರಕ್ಷಿಸುತ್ತಾರೆ. ಆವಾಗ ಏನಾಗುವುದು? ಕುರುಡರ ಕಣ್ಣು ಕಾಣುವುದಾಗ, ಕಿವುಡರ ಕಿವಿ ತೆರೆಯುವುದಾಗ. ಇದನ್ನೇ ಯೇಸು ಸ್ವಾಮಿ ಲೂಕನ ಶುಭ ಸಂದೇಶದಲ್ಲಿ ಹೇಳ್ತಾ ಇದ್ದಾರೆ. ದೇವರ ಆತ್ಮ ನನ್ನ ಮೇಲಿದೆ, ಸುವಾರ್ತೆ ಸಾರಲು, ದೀನದಲಿತರಿಗೆ ಶುಭ ಸಂದೇಶ ಬೋಧಿಸಲೆಂದೇ ನನ್ನನ್ನು ಕಳುಹಿಸಿದ್ದಾರೆ. ಜಿಗಿಯುವನು ಕುಂಟನು ಜಿಂಕೆಯಂತೆ, ಆಡುವುದು ಮೂಕನ ನಾಲಿಗೆ ಹರ್ಷಗೀತೆ. ಹೊರತೆಗಳು ಒಡೆಯುವು ಅರಣ್ಯದಲ್ಲಿ, ನದಿಗಳು ಹುಟ್ಟಿ ಹರಿಯುವು ಒಣ ನೆಲದಲ್ಲಿ. ಹಿಂದಿರುಗುವರು ಸರ್ವೇಶ್ವರನಿಂದ ವಿಮೋಚನೆ ಪಡೆದವರು, ಜಯ ಜಯಕಾರದೊಂದಿಗೆ ಸಿಯೋನನ್ನು ಸೇರುವರು. ನಿತ್ಯಾನಂದ ಸುಖವಿರುವುದು ಕಿರೀಟಪ್ರದವಾಗಿ, ಸಿಗುವುದವರಿಗೆ ಹರ್ಷಾನಂದದ ಸವಿ, ತೊಲಗುವುದು ದುಃಖ ದುಗುಡದ ಕಹಿ. ನೋಡಿ, ಏನು ಹರ್ಷಗೀತೆ ಆಡುವರು, ಎಲ್ಲ ಕಣ್ಣು ಕಾಣುವುದು, ಕುರುಡರು ನೋಡುವರು, ಕಿವುಡರ ಕಿವಿ ತೆರೆಯುವುದು, ಕುಂಟನು ನಡೆಯುವನು, ಮೂಕನು ಮಾತನಾಡುವನು. ಇದೇ ನಾವು ನೋಡ್ತೀವಿ ಇವತ್ತಿನ ವಾಚನದಲ್ಲಿ, ಶುಭ ಸಂದೇಶದಲ್ಲಿ. ಬರಬೇಕಾದವರು ನೀವೋ ಬೇರೊಬ್ಬರನ್ನು ಎದುರುಗೊಳ್ಬೇಕೋ? ಯೇಸು ಸ್ವಾಮಿ ಏನು ಹೇಳಿದ್ರು? ಕುಷ್ಠರೋಗಿಗಳು ಸ್ವಸ್ಥರಾಗ್ತಾರೆ, ಕುರುಡರು ನೋಡ್ತಾರೆ, ಕುಂಟರು ನಡೆಯುತ್ತಾರೆ, ಕಿವುಡರು ಕೇಳ್ತಾರೆ. ನೋಡಿ, ಯೆಶಾಯ ಪ್ರವಾದನೆ ಯೇಸುವಿನಲ್ಲಿ ಸಂಪೂರ್ಣಗೊಂಡಿದೆ.
ಜಯ ಜಯಕೋರದೊಂದಿಗೆ ಅವರು ಸೇರುವರು ಸಿಯೋನಿಗೆ. ನಿತ್ಯಾನಂದ ಸುಖವಿರುವುದು, ಕಿರೀಟಪ್ರದವಾಗಿ ಸಿಗುವುದವರಿಗೆ ಅರ್ಚಾನಂದದ ಸವಿ, ತೊಲಗುವುದು ದುಃಖದುಗುಡದ ಕಹಿ. ಅಂದ್ರೆ ಕಹಿಗಳೆಲ್ಲ, ಅಂದ್ರೆ ಅವರ ಜೀವನದಲ್ಲಿ ಬಂದ ನೋವುಗಳೆಲ್ಲ ಹೋಗಿಬಿಡುವುದು. ಸಾರೋಸ್ ವಿಲ್ ಟರ್ನ್ ಇಂಟು ಜಾಯ್. ಕೀರ್ತನೆ ಇವತ್ತು ನಾವು ಮಾಡಿದೆವು, ದೇವರೇ ನೀವೇ ಬಂದು ನಮ್ಮನ್ನು ಕಾಪಾಡಿ. ಈ 3 ವಾಗ್ದಾನಗಳಲ್ಲಿ 146ನೇ ಕೀರ್ತನೆ ಹೇಳ್ತಾರೆ, ಕೊಟ್ಟ ವಾಗ್ದಾನಗಳನ್ನು ತಪ್ಪದೆ ನೆರವೇರಿಸುವ ಆತನೇ, ದೊರಕಿಸುವನು ನ್ಯಾಯ ದಲಿತರಿಗೆ, ಒದಗಿಸುವನು ಆಹಾರ ಹಸಿದವರಿಗೆ, ನೀಡುವನು ಬಿಡುಗಡೆ ಬಂಧಿತರಿಗೆ. ಅಂದರೆ ದೇವರು ನಮ್ಮನ್ನು ಬಿಡುಗಡೆಗೊಳಿಸುತ್ತಾರೆ. ಕಣ್ಣ ನೀವನು ಪ್ರಭು ಕುರುಡನಿಗೆ, ನಾವೇನು ಓದಿದ್ವಿ ಯೆಶಾಯ ಪ್ರವಾದನೆಯಲ್ಲಿ, ಅದು ಕೀರ್ತನೆಯಲ್ಲೂ ಕೂಡ ಬರುತ್ತೆ. ಉದ್ಧಾರಕನ ಪ್ರಭು ಕುಗ್ಗಿದವರಿಗೆ, ರಕ್ಷಿಸುವನು ಪ್ರಭು ಪರದೇಶಗಳನ್ನು, ಆಧರಿಸುವನು ಅನಾಥರನ್ನು ವಿಧವೆಯರನ್ನು. ಇದು ಯೇಸುವಿನ ಕುರಿತು ಪ್ರವಾದನೆ. ದಾವೀದ ಕೂಡ ತನ್ನ ಕೀರ್ತನೆಯಲ್ಲಿ ಹೇಳ್ತಾನೆ. ಆತನ ಬಲವಿರುವುದು ಸಾಧು ಸಜ್ಜನರಿಗೆ, ನಿರ್ಮೂಲ ಮಾಡುವನು ದುರ್ಜನರ ಮಾರ್ಗವನ್ನು, ಪ್ರಭುವೇ ಅರಸನು ಸದಾ ಕಾಲಕ್ಕೂ, ಸಿಯೋನ್ ನಿನ್ನ ದೇವನಾಡುವನು ತಲತಲಾಂತರಕ್ಕೂ. ಅಂದ್ರೆ ಆ ದೇವರು ತಮ್ಮ ಭುಜಬಲದಿಂದ ನಮ್ಮನ್ನು ರಕ್ಷಿಸುವರು, ದುರ್ಜನರನ್ನು ದೂರ ಮಾಡಿ ನಮ್ಮನ್ನು ರಕ್ಷಿಸುವರು. ಇಂದಿನ ಶುಭ ಸಂದೇಶ, ಇಂದಿನ ವಾಚನ, 2ನೇ ವಾಚನ ಯಾಕೋಬನ ಪತ್ರದಿಂದ. ಸಹೋದರರೇ, ಪ್ರಭು ಪುನರಾಗಮಿಸುವವರೆಗೆ ತಾಳ್ಮೆಯಿಂದ ಇರಿ. ಈಗ ನೀವು ನೋಡಿ, 1ನೇ ವಾಚನ ಯೇಸುವಿನ ಆಗಮನ ಕುರಿತು ಹೇಳ್ತಾ ಇದೆ, ಕ್ರಿಸ್ತ ಜಯಂತಿ. 2ನೇ ವಾಚನದಲ್ಲೂ ಕೂಡ ನಾವು ಅದನ್ನೇ ನೋಡ್ತೀವಿ. ಆದ್ರೆ ಸಂತ ಯಾಕೋಬ ಬರೆದು ಹೇಳ್ತಾ ಇದ್ದಾನೆ, ಯೇಸುವಿನ ಮುಂದಿನ ಆಗಮನ, ಅದರ ಕುರಿತು ಹೇಳ್ತಾನೆ. ನಾವೇನ್ ಮಾಡ್ಬೇಕು? ತಾಳ್ಮೆಯಿಂದ ಇರಬೇಕು. ಹೇಗೆ ತಾಳ್ಮೆಯಿಂದ ಇರಬೇಕು? ಅದಕ್ಕಾಗಿ ಒಂದು ಉದಾಹರಣೆನೂ ಕೊಡ್ತಾನೆ. ರೈತನನ್ನು ಗಮನಿಸಿರಿ, ತನ್ನ ಹೊಲದಲ್ಲಿ ಉತ್ತಮ ಬೆಳೆಯನ್ನು ನಿರೀಕ್ಷಿಸುವವನು ಮುಂಗಾರು ಹಿಂಗಾರು ಮಳೆಗಾಗಿ ತಾಳ್ಮೆಯಿಂದ ಕಾದಿರುತ್ತಾನೆ. ನನಗೂ ನೆನಪಿದೆ, ನಮ್ಮಪ್ಪ ರೈತ, 8 ಎಕರೆ ಜಮೀನಿತ್ತು. ನಾವು ನೀರಿನ ಹೊಂದ್ಕೊಂಡಿರುವುದು ಮಳೆಯನ್ನು ಮಾತ್ರ. ಆ ಮಳೆಗಾಗಿ ನಾವು ಕಾಯ್ಕೊಂಡಿರ್ಬೇಕು ತಾಳ್ಮೆಯಿಂದ. ಅನೇಕ ಬಾರಿ ತಾಳ್ಮೆ ಅಸಹನೆಗೆ, ನಮಗೆ ಸಹನೆಯಿಂದ ಅಸಹನೆಗೆ ಹೋಗ್ಬಿಡ್ತೀವಿ, ತಾಳ್ಮೆ ಕಳ್ಕೊಂಡ್ಬಿಡ್ತೀವಿ. ಇವತ್ತು ವಿಶ್ವಾಸದಲ್ಲಿ, ಪ್ರಾರ್ಥನೆಯಲ್ಲಿ, ಸ್ವಾರ್ಥೆಯಲ್ಲಿ ನಾವು ತಾಳ್ಮೆ ಕಳ್ಕೊಳ್ಬಾರ್ದು. ತನ್ನ ಹೊಲದಲ್ಲಿ ಉತ್ತಮ ಬೆಳೆಯನ್ನು ನಿರೀಕ್ಷಿಸುವವನು ಮುಂಗಾರು ಹಿಂಗಾರು ಮಳೆಗಾಗಿ ತಾಳ್ಮೆಯಿಂದ ಕಾದಿರುತ್ತಾನೆ. ಹಾಗೆ ನೀವು ಸಹ ತಾಳ್ಮೆಯಿಂದಿರಿ, ದೃಢಚಿತ್ತರಾಗಿರಿ. ಪ್ರಭುವಿನ ಪುನರಾಗಮನ ಸನ್ನಿಹಿತವಾಗಿದೆ. ಸಹೋದರರೇ, ದಂಡನ ತೀರ್ಪಿಗೆ ಗುರಿಯಾಗದಂತೆ ಒಬ್ಬರ ಮೇಲೊಬ್ಬರು ಗುಣ ಮುಟ್ಟಬೇಡಿ. ನ್ಯಾಯಾಧೀಶನು ಬಾಗಿಲ ಬಳಿಯಲ್ಲಿ ನಿಂತಿದ್ದಾನೆ. ಸಹೋದರರ ಸಂಕಷ್ಟಗಳನ್ನು ತಾಳ್ಮೆಯಿಂದ ಸಹಿಸೋದಕ್ಕೆ ನಿದರ್ಶನ ಬೇಕೆ? ಪ್ರಭುವಿನ ಹೆಸರಿನಲ್ಲಿ ಬೋಧಿಸಿದ ಪ್ರವಾದಿಗಳನ್ನು ಸ್ಮರಿಸಿಕೊಳ್ಳಿ. ಇಲ್ಲಿ ನಾವು ಈ ಲೋಕದಲ್ಲಿರುವಾಗ ಈಗ ಹೇಗೆ ಜೀವಿಸಬೇಕು? ತಾಳ್ಮೆ, ದೃಢಚಿತ್ತ ಮತ್ತು ಪುನರಾಗಮನದ ಆ ನಮ್ಮ ಭರವಸೆ ಕಳ್ಕೊಳ್ಳದೆ ಜೀವಿಸಬೇಕು. ಆತ್ಮೀಯರೇ, ಕ್ರಿಸ್ತ ಜಯಂತಿಗೂ ಕೂಡ ನಾವು ತಾಳ್ಮೆಯಿಂದ, ದೃಢಚಿತ್ತದಿಂದ ಮತ್ತು ಭರವಸೆಯಿಂದ ನಾವು ಕಾದುಕೊಂಡಿರಬೇಕು. ನಮ್ಮ ಒಳಗಡೆ ಪರಿವರ್ತನೆ ಮತ್ತು ಬಾಹ್ಯ ಜೀವನದಲ್ಲಿ ಸಾಕ್ಷಿಯಾಗಿ ಬಾಳಬೇಕು. ಅಂತ ವರ ಈ ದಿನದ ವಾಚನಗಳ ಆಶೀರ್ವಾದದ ಮೂಲಕ ನಮಗೂ ಸಿಗಲೆಂದು ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ಕೊಡಿ ಸ್ತುತಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸುತ್ತೇನೆ. ನನ್ನ ಜನರಿಗಾಗಿ ನಾನು ಪ್ರಾರ್ಥಿಸುತ್ತೇನೆ. ಈ ಸ್ವಾರ್ಥೆಯನ್ನು ಬೋಧಿಸಿದ್ದೇನೆ. ಸ್ವಾರ್ಥೆಯ ಮೂಲಕ ಅವರ ಮನಗಳನ್ನು ತೆರೆದು ಆಶೀರ್ವದಿಸಿದೆ. ಸಕಲ ಕೇಡುಗಳಿಂದ, ಅಂಧಕಾರ ಶಕ್ತಿ ಬಂಧನಗಳಿಂದ ಯೇಸು ನಾಮದಲ್ಲಿ ಅವರು ಬಿಡುಗಡೆಯಾಗಲಿ. ಇವತ್ತು ಸ್ವಾರ್ಥೆಯಲ್ಲಿ ಕುರುಡರು ನೋಡುತ್ತಾರೆ, ಕಿವುಡರು ಆಲಿಸುತ್ತಾರೆ, ಮೂಕರು ಮಾತನಾಡ್ತಾರೆ, ಕುಂಟರು ನಡೆಯುತ್ತಾರೆ ಎಂದ ಹಾಗೆ ICU, MICU, NICU ಯಲ್ಲಿರುವವರು, ವೆಂಟಿಲೇಟರ್ ಮೇಲಿರುವರು, ಮಾರಣಾಂತಿಕ ಕಾಯಿಲೆಯಲ್ಲಿರುವವರು ಯೇಸು ನಾಮದಲ್ಲಿ ಸೌಖ್ಯ ಹೊಂದಲಿ. ಯಾರೆಲ್ಲ ಕಣ್ಣೀರಿನಿಂದ ಪ್ರಾರ್ಥಿಸ್ತಾ ಇದ್ದಾರೆ ಸ್ವಾಮಿ, ಅವರೆಲ್ಲ ಪ್ರಾರ್ಥನೆಗಳು ಆಲಿಸಲ್ಪಡಲಿ. ಯೇಸು ನಾಮದಲ್ಲಿ ಅಂಧಕಾರ ಬಂಧನಗಳು ಬಿಟ್ಟು ಸುಟ್ಟು ಬೂದಿಯಾಗಲಿ. ಟಚ್ ದೆಮ್ ಲಾರ್ಡ್, ಅನಾಯಿಂಟ್ ದೆಮ್ ಲಾರ್ಡ್, ಹೀಲ್ ದೆಮ್ ಲಾರ್ಡ್. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇನೆ. ಯೇಸು ರಕ್ತದಲ್ಲಿ ನಿಮಗೆ ಸಂರಕ್ಷಣೆ ಸಿಗಲಿ. ಯೇಸು ನಾಮದಲ್ಲಿ ಆಶೀರ್ವಾದ ಇಳಿದು ಬರಲಿ. ಯೇಸುವಿನ ವಾಕ್ಯದ ಬಲ ಸದಾ ನಿಮ್ಮ ಮೇಲೆ ಇರಲೆಂದು ಆಶೀರ್ವದಿಸುತ್ತೇನೆ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರ ಆತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಫಾದರ್ ಫ್ರಾಂಕ್ಲಿನ್ ಡಿಸೋಜಾ, ಶಿವಮೊಗ್ಗ ಧರ್ಮಕ್ಷೇತ್ರ, ನನಗಾಗಿಯೂ ನನ್ನ ಸ್ವಾರ್ಥ ಸೇವೆಗಾಗಿಯೂ ಪ್ರಾರ್ಥಿಸಿರಿ ಮತ್ತು ಸಾಧ್ಯವಾದಷ್ಟು ಜನರಿಗೆ ಈ ಸ್ವಾರ್ಥೆಯನ್ನು ಮುಂದೆ ಮಾಡಿ ಮತ್ತು ಈ ಚಾನೆಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡಿ. ಈ ಮೂಲಕ ದೇವರ ಸ್ವಾರ್ಥ ಸಾವಿರಾರು ಜನರಿಗೆ ತಲುಪುವಂತಾಗಲಿ. ಎಲ್ಲರಿಗೂ
ವಂದನೆಗಳು.